ಇತಿಹಾಸ ಪ್ರಸಿದ್ಧ ನಾವೂರು ಶ್ರೀ ಸುಬ್ರಾಯ ನಾವೂರೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ ಪುನರ್ ನವೀಕರಣಗೊಳ್ಳುತ್ತಿದ್ದು ಬ್ರಹ್ಮಕಲಶೋತ್ಸವಕ್ಕೆ ಸನ್ನದ್ಧಗೊಂಡಿದೆ. ಜನವರಿ 11ರಿಂದ ಜನವರಿ 19ರವರೆಗೆ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳು ಹಾಗೂ ಕ್ಷೇತ್ರ ತಂತ್ರಿಗಳಾದ ಬ್ರಹ್ಮಶ್ರೀ ನಡ್ವಂತಾಡಿ ಶ್ರೀಪಾದ ಪಾಂಗಣಾಯ ಅವರ ನೇತೃತ್ವದಲ್ಲಿ ಜಾತ್ರೋತ್ಸವ ನಡೆಯಲಿದ್ದು ಅಂತಿಮ ಹಂತದ ತಯಾರಿ ನಡೆಯುತ್ತಿದೆ. ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ದೇವಸ್ಥಾನದಲ್ಲಿ ಶ್ರಮದಾನ ಸೇವೆಯ ಮೂಲಕ ಚಪ್ಪರ ನಿರ್ಮಾಣ ಹಾಗೂ ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿಕೊಂಡರು. ಶಾಸಕ ರಾಜೇಶ್ ನಾಯ್ಕ್, ಹರಿಕೃಷ್ಣ ಬಂಟ್ವಾಳ, ಮುರಳೀಧರ್ ಭಟ್, ಆನಂದ್ ತೀರ್ಥ, ರಾಮಚಂದ್ರ ಭಟ್, ಅಗ್ರಹಾರ ಮಠ, ವೆಂಕಟದಾಸ್ ಭಟ್ ಅವರ ನೇತೃತ್ವದ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ಆಡಳಿತ ಮಂಡಳಿ ಭಕ್ತವರ್ಗ ಬ್ರಹ್ಮಕಲಶೋತ್ಸವದ ಯಶಸ್ಸಿಗಾಗಿ ಹಗಲಿರುಳು ಶ್ರಮಿಸುತ್ತಿದೆ. ಬಿಸಿ ರೋಡ್ ಧರ್ಮಸ್ಥಳ ರಸ್ತೆಯ ಮಧ್ಯೆ ಸಿಗುವ ಮಣಿಹಳ್ಳದಿಂದ ಸ್ವಲ್ಪ ಮುಂದೆ ಸಾಗಿದಾಗ ನಾವೂರು ಶ್ರೀ ಸುಬ್ರಾಯ ನಾವೂರೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ ಸಿಗುತ್ತದೆ. ಜಿಲ್ಲೆಯ ಜೀವನದಿ ನೇತ್ರಾವತಿ ಈ ದೇವಸ್ಥಾನದ ಸನಿಹದಲ್ಲೇ ಹರಿಯುತ್ತಿದೆ. ಈ ದೇವಾಲಯದ ಮೂರ್ತಿ ಸೋದೆ ವಾದಿರಾಜರ ಪ್ರತಿಷ್ಠೆ ಎಂದು ಹೇಳಲಾಗುತ್ತಿದೆ. ವಿಷ್ಣುಮೂರ್ತಿಯ ಗುಡಿಯ ಬಲಮೂಲೆಯಲ್ಲಿ ಸುಮಾರು 1200 ವರ್ಷಗಳಷ್ಟು ಹಿಂದಿನ ಪ್ರತಿಷ್ಠೆ ಎಂದು ಹೇಳಲಾದ ಈಶ್ವರನ ಗುಡಿಯೂ ಇದೆ. ಇದೀಗ ಸಂಪೂರ್ಣ ದೇವಸ್ಥಾನವು ಶಿಲಾಮಯಗೊಂಡು ವಿಶಿಷ್ಟ ಪ್ರಕಾರದಲ್ಲಿ ರಚನೆಗೊಂಡಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯ ನ್ಯಾಯವಾದಿ ಸುರೇಶ್ ಕುಮಾರ್ ನಾವೂರು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ 10 ದಿನಗಳ ಕಾಲ ನಡೆಯುವ ಬ್ರಹ್ಮಕಲಶೋತ್ಸವ ವಿವಿಧ ವೈದಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದ್ದು ಊರ ಹಾಗೂ ಪರವೂರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಆಡಳಿತ ಮಂಡಳಿಯ ಪರವಾಗಿ ವಿನಂತಿಸಿಕೊಂಡಿದ್ದಾರೆ. 11/11/2020ರಿಂದ 19/1/2020 ಆದಿತ್ಯವಾರದವರೆಗೆ ನಡೆಯುವಂಥ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಇಡೀ ನಾವೂರು ಗ್ರಾಮ ಸಜ್ಜುಗೊಂಡಿದೆ. ಊರಿನ ನಾವೂರು ಹಾಗೂ ಎಲ್ಲ ಇದಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು 4 ಗ್ರಾಮಗಳಿವೆ. 4 ಗ್ರಾಮಗಳ ಎಲ್ಲ ಭಗವದ್ಭಕ್ತರು ಈಗಾಗಲೇ ಇಲ್ಲಿ ಶ್ರಮದಾನದೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. 11ನೇ ತಾರೀಕಿನಂದು ಈ ಜೀರ್ಣೋದ್ಧಾರ ಕಾರ್ಯಕ್ರಮ ಅಂತ್ಯಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜುಗೊಂಡಿರುವಂತಹ ಈ ದೇವಸ್ಥಾನಕ್ಕೆ ಬೀಸರೋಡು ರಕ್ತೇಶ್ವರಿ ದೇವಸ್ಥಾನದಿಂದ ಈ ಹೊರೆಕಾಣಿಕೆ ಸೇವೆ ಅಲ್ಲಿಂದ ಹೊರಡಲಿದೆ. ಅದೇ ರೀತಿ 11ನೇ ತಾರೀಕು ಸುಮಾರು 5-6 ಗ್ರಾಮಗಳಿಂದ ಬೇರೆ ಬೇರೆ ಕಡೆಗಳಿಂದ ಬಂದಂಥ ಹೊರೆಕಾಣಿಕೆ ಬೀಸರೋಡಿಗೆ ತಲುಪಿ ಬೀಸರೋಡಿಂದ ಈ ಹೊರೆಕಾಣಿಕೆಯು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದೆ. ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಶ್ರೀ ಸುಬ್ರಾಯ ನಾವೂರೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಜನವರಿ 11ರಿಂದ ಜನವರಿ 19ರವರೆಗೆ ಪ್ರತಿಷ್ಠಾಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರೋತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಸಂದೀಪ್ ಸಾಲ್ಯಾನ್ ವಿ4 ನ್ಯೂಸ್ 24/7 ಬಂಟ್ವಾಳ.